ಅದ್ಭುತ ಯಶಸ್ವಿಯಾಗಿರುವ ದಾಳಿಯ ಮೂಲಕ ಅವಳಿ ಅಂಕಗಳ ಮೊದಲ ಅವಧಿಯ ಆಟದಲ್ಲಿ ಪ್ರಸ್ತುತ ಎರಡು ತಂಡಗಳ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ನಾವುಗಳು ಪ್ರತಿಷ್ಠಿತ ಈ ಗ್ರೇಡ್ ಪಂದ್ಯಾವಳಿಯ ಪ್ರಮುಖ ಘಟ್ಟದಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ನಾವುಗಳು ಒತ್ತಡಗಳನ್ನು ನಿಭಾಯಿಸಿಕೊಳ್ಳದ ಪಂದ್ಯದಲ್ಲಿ ಉಳಿದುಕೊಳ್ಳುವ ಪ್ರಮೇಯಗಳಲ್ಲಿ ದಿಟ್ಟ ಆಟವನ್ನು ಆಡಬೇಕಾದ ಅನಿವಾರ್ಯತೆಗಳು. ಪ್ರತಿಷ್ಠಿತ ಕ್ರೀಡಾಕೂಟದ 1 ಲಕ್ಷಕ್ಕೂ ಅಧಿಕ ಮೊತ್ತದ ದೊಡ್ಡ ಬಹುಮಾನ. ಸಿದ್ಧಾರ್ಥ ದಾಳಿಯಲ್ಲಿ ಪ್ರಸ್ತುತ 4 ಡಿಫೆಂಡರ್ಗಳ ಮಧ್ಯೆ ನಿರೀಕ್ಷಿತ ಆಟವನ್ನು ಮುಂದುವರಿಸಿಕೊಳ್ಳಬೇಕಾದ ಅನಿವಾರ್ಯತೆಗಳಲ್ಲಿ ಸ್ಪರ್ಧಾಕಣವನ್ನು ಕಾಣಬಹುದಾಗಿದೆ. 12 ತಂಡಗಳು ಭಾಗವಹಿಸಿರುವ ಲೀಗ್ ಹಂತದ ಸ್ಪರ್ಧೆಗಳು ದಿನದ ದ್ವಿತೀಯ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾವೆ. ನಾವುಗಳು 2:42 ಆರಂಭಗೊಂಡ ಪಂದ್ಯಾವಳಿ ಅಲ್ಪ ವಿರಾಮದ ಬಳಿಕವಾಗಿ ಸತತ ವಿಶ್ರಾಂತಿ ಇಲ್ಲದ ನಿರಂತರ ಪಂದ್ಯಾವಳಿಗಳು ಒಟ್ಟು 19 ಸ್ಪರ್ಧೆಗಳು ಪಂದ್ಯಾವಳಿಯಲ್ಲಿ ದಿನದ 2ನೇ ಸ್ಪರ್ಧೆಯಲ್ಲಿ ಸೇರಾಗಲಿದೆ. ಅದ್ಭುತ ಯಶಸ್ವಿಯಾಗಿರುವ ದಾಳಿಯ ಮೂಲಕ ಅವಳಿ ಅಂಕಗಳ ಬೇಟೆಯನ್ನಾಡಿರುವ ದಾಳಿಗಾರ ಸುಶೀಲ್. Do or die. (6-3) 7-3 ಸ್ಪರ್ಧೆ. ಆಲೌಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ಮೂಲಕ ಸ್ಪಷ್ಟ ಮುನ್ನಡೆ. ಪ್ರಣೀತ್ ಅವರ ಯಂಗ್ಸ್ಟರ್ ವಾಮದ ತಂಡವಿದೆ. ಕೂಟದ ಅತ್ಯಂತ ಬಲಿಷ್ಠ 2 ತಂಡಗಳ ಮಧ್ಯೆ ಪ್ರತಿಷ್ಠಿತ ಪಂದ್ಯಾವಳಿಯ ದ್ವಿತೀಯ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ. ಸ್ಥಳೀಯ ತಂಡ ಯಂಗ್ಸ್ಟರ್ ವಾಮದವರು ಪ್ರಬಲತೆಯ ನಿಲುವುಗಳನ್ನು ಮುಂದುವರಿಸಿಕೊಂಡಿರುವ ಆಟಗಾರರ ಮಧ್ಯೆ ಸತತವಾಗಿ ಸ್ಪಷ್ಟ ಆಟದ ಮೂಲಕ ವರ್ಣರಂಜಿತ ಕಬಡ್ಡಿಯ ಕಲರವ ವಾಮದ ಪದವಿ ನಮೂನಿನಲ್ಲಿ ಪ್ರಸ್ತುತ ಎಲ್ಲ ಕಬಡ್ಡಿಯ ಆಸ್ವಾದಕರ ಮಧ್ಯೆ ನೋಡಿ. ಮುಂದಿನ ಸ್ಪರ್ಧೆಯ ಮೊದಲ ಕರೆ ಮತ್ತೊಮ್ಮೆ ರವಾನೆಯಾಗುತ್ತಾ ಇದೆ. ಎಸ್ ಕಡವ ಶಿವಾಜಿ ಬಳಗ ಮಧ್ವ. ಎಸ್ ಕಡವ ಶಿವಾಜಿ ಬಳಗ ಮಧ್ವ ಮುಂದಿನ ಸ್ಪರ್ಧೆಯ ಮೊದಲ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾರೆ.
ಮುಂದಿನ ಸ್ಪರ್ಧೆಯಲ್ಲಿ ಜೆಕೆ ಅಟ್ಯಾಕರ್ಸ್ ಕೊಕ್ರಾಡಿ ಕರಾವಳಿ ಕಬಡ್ಡಿ ಅಕಾಡೆಮಿ ತಂಡಗಳ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಜೆಕೆ ಅಟ್ಯಾಕರ್ಸ್ ಕೊಕ್ರಾಡಿ ಕರಾವಳಿ ಕಬಡ್ಡಿ ಅಕಾಡೆಮಿ. (21-5) in favor of team youngster ಮದಪದವ. ಮುಂದಿನ ಸ್ಪರ್ಧೆಯಲ್ಲಿ ಕರಾವಳಿ ಕಬಡ್ಡಿ ಅಕಾಡೆಮಿ ಜೆಕೆ ಅಟ್ಯಾಕರ್ಸ್ ಕೊಕ್ರಾಡಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಬಳಿಕ SES ಕಡಬ ಶಿವಾಜಿ ಬಳಗ ಮಧ್ವ ತಂಡಗಳು. ಪ್ರಸ್ತುತ ಸ್ಪರ್ಧೆಯ ಮುನ್ನಡೆಯಲ್ಲಿ 22-5 in favor of youngster ಮದಪದವ. ಸತತ ನಿಲುವುಗಳಲ್ಲಿ ಪಂದ್ಯದ ಏಕಮುಖ ಮುನ್ನಡೆಯೊಂದಿಗೆ ಮದಪದವ ಪ್ರತಿಷ್ಠಿತ ಪಂದ್ಯಾವಳಿಯ ದ್ವಿತೀಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಮದಪದವಿನ ಮುಂದಿನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಥರ್ಡ್ ರ್ಯಾಂಕ್
27-9. ದ್ವಿತೀಯ ಅವಧಿಯಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಈಗ ಸರ್ ಮದಪದವು ವಾಲಂಟಿಯರ್ಸ್ ಅಫಿಷಿಯಲ್ ನೀರು ವ್ಯವಸ್ಥೆ ಮಾಡಿದ್ರೆ ನೀರು ಇದೆ ಅಫಿಷಿಯಲ್ ಸತತ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ಪ್ರೇಕ್ಷಕ ವರ್ಗಕ್ಕೆ ಅಲ್ಪ ಮಟ್ಟಿಗೆ ನಿರಾಸೆಯನ್ನು ಮೂಡಿಸಿರುವ ಪಂದ್ಯ. ಎರಡೂ ಪಂದ್ಯಗಳು ಕೂಡ ಏಕಮುಖವಾಗಿದೆ. ಮುಂದಿನ ಸ್ಪರ್ಧೆಗಳೆಲ್ಲ ಕೂದಲು ಒಂದಷ್ಟರ ಮಟ್ಟಿಗೆ ಹೋರಾಟವನ್ನ ಬೋನಸ್ ಪ್ಲಸ್ ಪಾಯಿಂಟ್ ಸೋಲು ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ಬೆರಡುವ ವೇಳೆಯಲ್ಲಿ ಸೋಲು ಕಾರ್ನರ್ ವಿಭಾಗದಲ್ಲಿ ಅದ್ಭುತವಾದ ಆಂಕಲ್ ಹೋಲ್ಡ್ ಜೊತೆಗೆ ಸೂಪರ್ ಆಂಕಲ್ ಹಾಕಲಾಗ್ತಾ ಇದೆ. ಸ್ಪರ್ಧೆಯಲ್ಲಿ ಅಂಕವನ್ನು ಗಳಿಸಿಕೊಳ್ಳುವ ವಿಶ್ವಾಸಗಳನ್ನು ಮುಂದುವರೆಸಿರುವ ತಂಡಗಳು ಸಭೆಯ ಕಳೆಯುವ ನಿಲುವುಗಳಲ್ಲಿ ಪಂದ್ಯ. ಪ್ರಬಲ ನಿಲುವುಗಳ ಮೂಲಕವಾಗಿ ಪಂದ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಒತ್ತಡವನ್ನು ನಿಭಾಯಿಸಿಕೊಂಡು ಆಡಬಲ್ಲ ಚತುರತೆ. ಸ್ಪಷ್ಟತೆಯ ಟ್ಯಾಕಲ್ ಮೂಲಕವಾಗಿ ಆಲೋಟಿನ ಪೂರ್ಣಾಂಕವನ್ನು ಗಳಿಸಿಕೊಳ್ಳುತ್ತಾರೆ ಸರ್. ಮುನ್ನಡೆ ವಿಸ್ತಾರಗೊಳ್ಳುವ ವೇಳೆಯಲ್ಲಿ ಎಸ್ ಕಡವ ಮುಂದಿನ ಸ್ಪರ್ಧೆಗೆ ಸಿದ್ಧರಾಗಿದೆ. ಶಿವಾಜಿ ಬಳಗ ಮಧ್ವ ಎರಡು ತಂಡಗಳಿಗೆ ಇದು ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಕರಾವಳಿ ತಂಡ ಒಳಾಂಗಣಕ್ಕೆ ಬರುವಂತೆ ಈ ಸ್ಪರ್ಧೆ ಮುಗಿದ ತಕ್ಷಣ ಕರಾವಳಿ ತಾವುಗಳು ಒಳಾಂಗಣಕ್ಕೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಕರಾವಳಿ ಕಬಡ್ಡಿ ಅಕಾಡೆಮಿ ಈ ಸ್ಪರ್ಧೆ ಮುಗಿದ ತಕ್ಷಣ ಒಳಾಂಗಣಕ್ಕೆ ಬಂದು ತೆರಳುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ಸ್ಪಷ್ಟತೆಯ ಕಿಕ್ ಮೂಲಕವಾಗಿ ಅಂಕವನ್ನು ಗಳಿಸಿಕೊಂಡ ವಿಶ್ವಾಸಗಳಲ್ಲಿ ಸೋಲು ಹರಡುವ ವೇಳೆಯಲ್ಲಿ ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ. ಪಂದ್ಯ ಏಕಮುಖವಾಗತೊಡಗಿದೆ. ಮತ್ತೆ ಅಂಕಣದ ಒಳಭಾಗದಲ್ಲಿ 35-14 ಪ್ರಸ್ತುತ
7-14 37-14. ಪ್ರತಿರೋಧವಿಲ್ಲದ ಪಂದ್ಯಗಳಲ್ಲಿ ಜೈಕೆ ವಿರುದ್ಧ ಸ್ಟಾರ್ ಪ್ರಸ್ತುತ ಪ್ರಣೀತ್ ಅವರ ತಂಡ ಕಳೆದ 10-15 ವರ್ಷಗಳಿಂದ ಈ ಭಾಗದಲ್ಲಿ ತಂಡವನ್ನು ಕಟ್ಟಿ ಬೆಳೆಸುತ್ತಿರುವ ಪ್ರಣೀತ್ ಅವರ ಪ್ರಾಯೋಜಿತ ತಂಡವಾಗಿದೆ. ಹರಿಯಾಣದ ಆಟಗಾರರಿರುವ ಸ್ಟಾರ್ ಮದಪದವು ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುತ್ತಿರುವ ಆಟಗಾರರು. ಜೆಕೆಯ ಗೌರವ ದಾಳಿಯಲ್ಲಿ ಮುಂದಿನ ಋತುವಿನಲ್ಲಿ ದುಬೈಯಲ್ಲಿ ಮಹಿಳೆಯರಿಗೆ ಕಬಡ್ಡಿ ಆಡುವ ಸುವರ್ಣ ಅವಕಾಶಗಳನ್ನು ದುಬೈನಲ್ಲಿ ಕಬಡ್ಡಿ ಆಡಲು ಅದ್ಭುತ ಅವಕಾಶವನ್ನು ಸೃಷ್ಟಿಸಿಕೊಡ್ತಾ ಇದೆ. ಒಂದು ರಾಷ್ಟ್ರ 18 ತಂಡಗಳು 160 ಆಟಗಾರ್ತಿಯರು ರಾಷ್ಟ್ರೀಯ ಸ್ಪರ್ಧೆ ಅಂತಾರಾಷ್ಟ್ರೀಯ ಮಾನ್ಯತೆಯುಳ್ಳ ಕಬಡ್ಡಿಗೆ ವಿಜೇತ ತಂಡಕ್ಕೆ 50,000 ರೂಪಾಯಿಗಳ ಬಹುಮಾನ. ವಿಜೇತ ತಂಡಕ್ಕೆ 51 ಲಕ್ಷ, ರನ್ನರ್ ತಂಡಕ್ಕೆ 31 ಲಕ್ಷ ಬಹುಮಾನವಿರುವ ಮಹಿಳಾ ಕಬಡ್ಡಿ ದುಬೈಯಲ್ಲಿ ನಡೆಯಲಿಕ್ಕಿದೆ. ಶೀಘ್ರದಲ್ಲಿ ಇದರ ದಿನಾಂಕವು ಕೂಡ ಪ್ರಕಟಗೊಳ್ಳಲಿದೆ.40-16 ಪಂದ್ಯವಿದೆ. 24 ಅಂಕಗಳ ಅಂತರದಲ್ಲಿ ಯಂಗ್ಸ್ಟಾರ್ ಮದಪದವು ಪಂದ್ಯವನ್ನು ತನ್ನ ತೆಗೆದುಕೊಳ್ಳುವ ಸ್ಪಷ್ಟವಾದ ಮುನ್ನಡೆಯೊಂದಿಗೆ ಪ್ರತಿಷ್ಠಿತ ಪಂದ್ಯಾವಳಿಯ ದ್ವಿತೀಯ ಅವಧಿಯ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ. ಪಡೆದುಕೊಳ್ಳುವ ಅಂಕಗಳ ಮೂಲಕವಾಗಿ ಅಂತರವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಸಪಟಾಕಿ ಆಲಾಗಿರುವ ವಸ್ತುತಿಯಲ್ಲಿ ಹೊಂದಿದೆ. ಸೋಲು ಸತತವಾಗಿ ಜೆಕೆಯ ಪರವಾಗಿ ಕರಾವಳಿ ಪ್ರವೇಶ ದ್ವಾರದ ಬಳಿಗೆ ಬನ್ನಿ. ಕರಾವಳಿ ಕಬಡ್ಡಿ ಅಕಾಡೆಮಿ SES ಕಡಬ ಶಿವಾಜಿ ಬಳಗ ಮತ್ತು ಬಳಿಕದ ಸ್ಪರ್ಧೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅವಳಿ ಅಂಕಗಳ ಬೇಟೆಯಾಡಿ ಬರಳುವ ವೇಳೆಯಲ್ಲಿ ಅಂತರ ಮುಂದುವರಿದಾಗ ಮುನ್ನಡೆಯ ಆಧಾರದಲ್ಲಿ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧಾ ಮುನ್ನಡೆಯಲ್ಲಿ ಎಕ್ಸಾರುವುದು ಪ್ರತಿಷ್ಠಿತ ಕ್ರೀಡಾಕೂಟಕ್ಕೆ ರಾಜ್ಯ
KRX ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಹರಿಕೃಷ್ಣ ಬಂಟ್ವಾಳ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ನಲವತ್ತಾರು 16ರಲ್ಲಿ 30 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ಅಂತಿಮ ಕ್ಷಣಗಳಲ್ಲಿ ಪಂದ್ಯ ಸ್ಪಷ್ಟ ಮುನ್ನಡೆಯಲ್ಲಿ ಸ್ಟಾರ್ ಮದಪದವು ಜೆಕೆ ಅಕಾಡೆಮಿ ಕಾಸರಗೋಡು ವಿರುದ್ಧವಾಗಿ. ಕರಾವಳಿ ಕಬಡ್ಡಿ ಅಕಾಡೆಮಿ ಪ್ರವೇಶ ದ್ವಾರದ ಬಳಿ ಬನ್ನಿ. ಜೆಕೆ ವಿರುದ್ಧದ ಮುಂದಿನ ಸ್ಪರ್ಧೆ ಇರುವುದಿಲ್ಲ, ಹಾಗಾಗಿ ತಂಡ ಪ್ರವೇಶ ದ್ವಾರಕ್ಕೆ ಬನ್ನಿ, ಉಪಸ್ಥಿತಿಯನ್ನು ಘೋಷಣೆ ಮಾಡಬೇಕು. ಆ ಬಳಿಕ 4ನೇ ಸ್ಪರ್ಧೆಗೆ ಅಂತಿಮ ಕರೆ ರವಾನೆ. ಲಾಸ್ಟ್ 3 minutes ಡಬಲ್ ಟೈಮ್. ಕೊನೆಯ 3 ನಿಮಿಷಗಳು ಒಡು ಆಡೈನಲ್ಲಿ ದಾಳಿಗಾರ ಸುಶೀಲ್ ದಾಳಿಯಲ್ಲಿರುವ ಆಟಗಾರರಾಗಿ ಸೋಲುವನ್ನ ಹೊರಗಟ್ಟುವ ಮೂಲಕವಾಗಿ ಅಂಕದ ಮುನ್ನಡೆ. ಜೆಕೆಯ ಗೌರವ ದಾಳಿಯಲ್ಲಿ ತಡೆ. ಸತತ ಭಾಗಗಳಲ್ಲಿ ಆಡೆಯನ್ನು ಕಾಣಬಹುದಾಗಿದೆ. ಅಂಕಣದ ಒಳಭಾಗದಲ್ಲಿ ಬೋನಸ್. ಕೊನೆಯ 2 ನಿಮಿಷಗಳ ಸಮಯದಲ್ಲಿ ಪಂದ್ಯ ಸ್ಪಷ್ಟತೆಯ ಮುನ್ನಡೆಯಲ್ಲಿ ಯಂಗ್ಸ್ಟಾರ್ ವಾಮದ ಪದವು. ರಲ್ಲಿ 30 ಅಂಕಗಳ ಅಂತರ. ಚಾಗಿ ಇಲ್ಲೋ ಅಂದೆ. ಜನ ಇನ್ನು ಲೇಟಲ್ವ ನೈಟೆಲ್ಲ ಬರೋದು. ಜನ ಬಂದ್ಮೇಲೆ ಕಮೆಂಟ್ಸ್ಗಳು ಕೇಳ್ಬೇಕು ಹಿಂದೆಗಡೆಯಿಂದ. ಸಮಯ ಕಳೆಯುವ ಚಿಂತನೆಯಲ್ಲಿ ದಾಳಿಗಾರರು. ತಡ back to back to order